ಪಡುಬಿದ್ರಿಯಲ್ಲಿ ವಾರದ ಸಂತೆಯಲ್ಲಿ ಹೆತ್ತವರು ಮಕ್ಕಳನ್ನ ವ್ಯಾಪಾರಕ್ಕೆ ತೊಡಗಿಸಿಕೊಂಡ ಬಗ್ಗೆ ಖಚಿತ ಮಾಹಿತಿ ಪಡೆದ ಸಂಬಂಧಿಸಿದ ಇಲಾಖಾಧಿಕಾರಿಗಳು 4 ಮಕ್ಕಳನ್ನ ರಕ್ಷಿಸಿ ನಿಟ್ಟೂರು ಮಕ್ಕಳ ಕಲ್ಯಾಣ ಸಮಿತಿಗೆ ರವಾನಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸದಾನಂದ ನಾಯ್ಕ ಅವರು, ಕೋವಿಡ್ ಹಿನ್ನೆಲೆಯಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಸರ್ಕಾರ ಮಕ್ಕಳನ್ನ ಮನೆಯಲ್ಲಿ ಸೇಫ್ ಆಗಿ ಇರಬೇಕೆಂಬ ನಿಟ್ಟಿನಲ್ಲಿ ಶಾಲೆ ಆರಂಭಿಸಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮನೆಗಿಂತ ಬೀದಿ ಸುತ್ತುವುದೇ ಅಧಿಕವಾಗ್ತಾ ಇದೆ. ಅಲ್ಲದೆ ಮಕ್ಕಳನ್ನ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುತ್ತಿರುವ ಬಗ್ಗೆ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಪಡುಬಿದ್ರಿ ವಾರದ ಸಂತೆಗೆ ದಾಳಿ ನಡೆಸಿದಾಗ 3 ಗಂಡು ಮಕ್ಕಳು, 1 ಹೆಣ್ಣು ಮಗು ವ್ಯಾಪಾರದಲ್ಲಿ ನಿರತರಾಗಿದ್ದು ಅವರನ್ನ ರಕ್ಷಿಸಲಾಗಿದೆ. ಈ ಮಕ್ಕಳನ್ನ ನಿಟ್ಟೂರು ಮಕ್ಕಳ ಕಲ್ಯಾಣ ಸಮಿತಿಗೆ ಹಸ್ತಾಂತರಿಸಲಾಗುವುದು. ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಪೂರಕ ಮಾಹಿತಿಯನ್ನ ನೀಡಿದ್ದು, ಅವರಿಂದ ಮಕ್ಕಳ ಹೆತ್ತವರು ಮಾಹಿತಿ ಪಡೆದ ಮಕ್ಕಳು ಶಾಲೆಗೆ ಹೋಗುತ್ತಿರುವ ಬಗ್ಗೆ ಪೂರಕ ದಾಖಲೆ ಸಹಿತ ಆಧಾರ್ ಕಾರ್ಡ್ ಪ್ರತಿ ತಂದು ಮಕ್ಕಳನ್ನ ಕರೆದುಕೊಂಡು ಹೋಗಬಹುದು. ಮುಂದಿನ ದಿನಗಳಲ್ಲಿ ಈ ಪ್ರಕ್ರಿಯೆ ಮುಂದುವರಿಸಿದಂತೆ ಅಲ್ಲಿ ಹೆತ್ತವರಿಗೆ ಪರಿಪೂರ್ಣ ಮಾಹಿತಿಯನ್ನ ನೀಡಲಾಗುವುದು. ಇದು ಮಕ್ಕಳ ಹಿತಕ್ಕಾಗಿ ಹೆತ್ತವರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವಾಗಿದ್ದು, ಈ ಬಗ್ಗೆ ಪೋಷಕರು ಮಕ್ಕಳ ಬಗ್ಗೆ ಜಾಗೃತಿ ವಹಿಸುವಂತೆ ಸೂಚಿಸಿದ್ದಾರೆ. ವಾರದ ಸಂತೆಯಲ್ಲಿ ಮಕ್ಕಳು ಬೇರೆ ಬೇರೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ಬಗ್ಗೆ ಒಂದು ಖಚಿತ ಮಾಹಿತಿ ಬಂದ ಆಧಾರದಲ್ಲಿ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕಾರ್ಮಿಕ ಇಲಾಖೆ, ನಾಗರಿಕ ಸೇವಾ ಟ್ರಸ್ಟ್ ಮತ್ತು ನಿತ್ಯಾನಂದ ಒಳಕಾಡು ಅದರ ನೇತೃತ್ವ ವಹಿಸಿದ ನಿತ್ಯಾನಂದ ಒಳಕಾಡು ಅವರು ಹಾಗೂ ವಿವಿಧ ಸಂಘಟನೆಗಳ ಮುಖಾಂತರ ಇವತ್ತು ಒಂದು ಮಕ್ಕಳನ್ನು ಬಾಲಕಾರ್ಮಿಕತೆಯಲ್ಲಿ ತೊಡಗಿಸಿಕೊಂಡ ಮಕ್ಕಳು ರಕ್ಷಿಸುವ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡೆವು. ಇದರಲ್ಲಿ ಇವತ್ತು 3 ಮಕ್ಕಳು ಗಂಡು ಮಕ್ಕಳು, ಆಮೇಲೆ 1 ಹೆಣ್ಣು ಮಗು ವ್ಯಾಪಾರ ಮಾಡೋದ್ರಲ್ಲಿ ನಾವು ತೊಡಗಿಸಿಕೊಂಡಿದ್ದರು. ಇವ್ರನ್ನೆಲ್ಲ ನಾವು ರಕ್ಷಿಸಿ ನಿಟ್ಟೂರಿನ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಹಾಜರುಪಡಿಸುತ್ತಿದ್ದೇವೆ. ಇಲ್ಲಿ ಈ ಸಂದರ್ಭ ಕಾನೂನು ಪರಿವೀಕ್ಷಕ ಪ್ರಭಾಕರಾಚಾರ್ಯ, ಪ್ರವೀಣ್ ಕುಮಾರ್, ಪೂರ್ಣಿಮಾ, ಸುನಂದ, ಮಹೇಶ್, ನಿತ್ಯಾನಂದ ಒಳಕಾಡು ಮುಂತಾದವರು ಹಾಜರಿದ್ದರು. ಇಲ್ಲಿ ಕರ್ಕೊಂಡು ಬಂದಿದ್ದು ನಮ್ಮೊಟ್ಟಿಗೆ ಇರಲಿ ಅಂತ ಕೆಲಸ